ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಹೋಬಳಿಯ ಆದಿವಾಲ ಗ್ರಾಮದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ಹಿರಿಯೂರು ಶಾಸಕೀಯ ಪತಿ ಡಿಟಿ ಶ್ರೀನಿವಾಸ್ ದರ್ಬಾರ್ ನಡೆಸಿದ್ದು ಶಿಷ್ಟಾಚಾರ ಉಲ್ಲಂಘಿಸಿರುವ ಬಗ್ಗೆ ವ್ಯಾಪಕ ಚರ್ಚೆ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೊರವಲಯದಲ್ಲಿ ಜವನಗೊಂಡನಹಳ್ಳಿ ಹೋಬಳಿಯ ಆದಿವಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನೆಯ ಸಂದರ್ಭದಲ್ಲಿ ತಾಲೂಕಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಬೇಕಿತ್ತು. ಆದರೆ ಶಾಸಕಿಯ ಪತಿ ಈ ವೇಳೆ ಶಿಷ್ಟಾಚಾರ ಉಲ್ಲಂಘಿಸಿ ದರ್ಬಾರ್ ನಡೆಸಿರುವುದು ಇದೀಗ ತೀವ್ರ ಟೀಕೆಗೆ ಗುರಿಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ, ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು ಇದ್ದರು. ಶಾಸಕಿಯ ಬದಲು ಶಾಸಕಿಯ ಪತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುತ್ತಿರುವುದನ್ನು ಯಾರು ಕೂಡ ಪ್ರಶ್ನಿಸದೆ ಮೌನವಾಗಿರುವುದು ಕಂಡುಬಂತು. ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎನ್ನುವುದು ಇದೀಗ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಚರ್ಚೆಗೀಡಾಗಿದೆ. ಹಿರಿಯೂರು ತಾಲೂಕಿನ ಸುತ್ತಮುತ್ತಲಿನ ಸರ್ಕಾರಿ ಕಾರ್ಯಕ್ರಮಗಳ ಬ್ಯಾನರ್ನಲ್ಲಿಯೂ ನಿಯಮ ಉಲ್ಲಂಘಿಸಿ ಡಿಟಿ ಶ್ರೀನಿವಾಸ್ ಅವರ ಭಾವಚಿತ್ರವನ್ನು ಬಳಸಲಾಗುತ್ತಿದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಇದನ್ನು ಪ್ರಶ್ನಿಸಬೇಕಾಗಿರುವ ವಿರೋಧ ಪಕ್ಷಗಳು ಕೂಡ ಮೌನವಾಗಿರುವುದು ಜನರ ಅಚ್ಚರಿಗೆ ಕಾರಣವಾಗಿದೆ. ನಾವು ತೊಡೆದು ಹಾಕಿ ಇವತ್ತು ಎಲ್ಲರೂ ನೆಮ್ಮದಿಯಿಂದ ಅವರವರ ವೃತ್ತಿಗಳನ್ನ ಮಾಡಿಕೊಂಡು ಜನರ ಆರೋಗ್ಯವನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಭಾಜನರಾಗಿದ್ದೇವೆ. ನಾವು ಹಿಂದೆ ಹೋದಂಥ ಸಂದರ್ಭದಲ್ಲಿ ಬೆರಳೆಣಿಕೆ ಇದ್ದಂಥ ಜನ ಇವತ್ತು ಹಾಸ್ಪಿಟ್ಲ್ಗೆ ಹೋದ್ರೆ ಕೇವಲ 3/4 ಎಕರೆಯಲ್ಲಿ ಇರುವಂಥ ಆ ಒಂದು ಹಾಸ್ಪಿಟ್ಲು ಎಲ್ಲೂ ನಿಲ್ಲಲಿಕ್ಕೆ ಜಾಗ ಇಲ್ಲ, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಲಿಕ್ಕೂ ಆಗೋದಿಲ್ಲ. ಅಂತ ನಿಟ್ಟಿನಲ್ಲಿ ಗೆದ್ದ ಮೊದಲನೇ ತಿಂಗಳಲ್ಲೇನೆ ಇಡೀ ಕ್ಷೇತ್ರದಲ್ಲಿ ಇರುವಂಥ 1400ಕ್ಕೂ ಹೆಚ್ಚು ಸರ್ಕಾರಿ ಜಾಗಗಳು ಎಲ್ಲಿದೆ ಅದನ್ನು ಗುರುತು ಮಾಡಿ ಅದನ್ನು ನಕಾಶೆಯನ್ನು ತಯಾರು ಮಾಡಿ ನಾವು ಇಟ್ಕೊಂಡ್ವಿ. ಆ ಸಂದರ್ಭದಲ್ಲಿ ಗುರುತು ಮಾಡಿದಂಥ ಇದೊಂದು ಜಾಗ 109 ಸರ್ವೆ ನಂಬರು. ಈ ಸರ್ವೆ ನಂಬರಲ್ಲಿ ಸಂಪೂರ್ಣವಾಗಿ ಆಡಳಿತ ಇಲ್ಲಿ ಬರಬೇಕು ಅಂತೇಳಿ ಇಚ್ಛೆ ಪಟ್ಟು ನಾವುಗಳು ನಮ್ಮ ಸರ್ಕಾರ ಇಲ್ದಿದ್ರು ಸಹ ಸಮ್ಮಿಶ್ರ ಸರ್ಕಾರದಲ್ಲೇ ಪ್ರಸ್ತಾವನೆಗಳನ್ನು ಒಂದು ಹಾಸ್ಪಿಟಲ್ಗೆ 8 ಎಕರೆ, ಡಿಪೋಗೆ 5 ಎಕರೆ, ಮಿನಿ ವಿಧಾನಸೌಧಕ್ಕೆ 10 ಎಕರೆ, ಅದೇ ರೀತಿ ಇಒ ಆಫೀಸ್ಗೆ 2 ಎಕರೆ, ವಿಜೆಎನ್ಎಲ್ ಆಫೀಸ್ಗೆ 2 ಎಕರೆ, ಈ ಥರ ಸಂಪೂರ್ಣವಾಗಿ ಈ ಭಾಗವನ್ನು ಏನು ನಾವು ಸೀಮಿತಗೊಳಿಸಿದ್ವಿ. ಯಾಕಂತ ಹೇಳಿದ್ರೆ ಇದು ದಿಂಡಾವರ ಹೈವೇ ಮುಂದೆ ಇರೋದ್ರಿಂದ ನಗರ ಬೌಂಡ್ರಿಗೆ ಕೇವಲ 1 ಕಿಲೋಮೀಟರ್ ಇದೆ. ಏನು ನಾವು ನಾಲಾ ರಸ್ತೆಯನ್ನು ಅಭಿವೃದ್ಧಿಪಡಿಸಿದೆ, ಆದರೆ ನಮಗೆ ಒಂದು ರಿಂಗ್ ರೋಡ್ ಆಗುತ್ತೆ ನಗರದಿಂದ. ಏನು ತುಳಸಿ ಇದು ಏನಿದೆ ಚೌಲ್ಟ್ರಿ ಮುಂಭಾಗದಲ್ಲಿ ನಾಲಾ ರಸ್ತೆಗಳು ಬಂದರೆ ನೇರಕ್ಕೆ ನಾವು ಇಲ್ಲಿಗೆ ಬಂದ್ಬಿಡ್ತೇವೆ ಹಾಸ್ಪಿಟ್ಲ್ ಹತ್ರಕ್ಕೆ. ಅದನ್ನು ಸಹ ನಾವು ಸರ್ವೆ ಮಾಡ್ಕೊಂಡಿದ್ದೇವೆ. ಇವತ್ತು ಕ್ಷೇತ್ರದಲ್ಲಿ 66 ಉಪಕೇಂದ್ರಗಳಿದ್ದಾವೆ. 66 ಉಪಕೇಂದ್ರಗಳಲ್ಲಿ 25 ಉಪಕೇಂದ್ರಗಳಿಗೆ ಬಿಲ್ಡಿಂಗ್ಸೇ ಇಲ್ಲ. 14 ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.